ಹೆಜಮಾಡಿ ಟೋಲ್ಗೇಟ್ನಲ್ಲಿ ಸುಂಕ ರಿಯಾಯಿತಿ ಸಹಿತ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪಡುಬಿದ್ರೆ ಟೆಂಪೋ ನಿಲ್ದಾಣದ ಬಳಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿರಿಸಿದೆ. ಇಂದು ಕಂಚಿನಡ್ಕ ಮುಸ್ಲಿಂ ಸಂಘಟನೆಗಳು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಕರವೇ ಕಾರ್ಯಕರ್ತರೊಂದಿಗೆ ಸೇರಿಕೊಂಡಿದ್ದಾರೆ. ಮುಸ್ಲಿಂ ಸಂಘಟನೆಯ ಪ್ರಮುಖರಾದ ರಜತ್ ಕಂಚಿನಡ್ಕ ಮಾತನಾಡಿ, ಕರಾವಳಿ ಭಾಗದ ಜನರಾದ ನಾವು ಶಾಂತಿ ಪ್ರಿಯರು. ನಮ್ಮ ಈ ಒಳ್ಳೆತನವನ್ನ ನವಯುಗ್ ಕಂಪನಿ ದೌರ್ಬಲ್ಯ ಎಂದು ತಿಳಿಯುವುದು ಬೇಡ. ನಾವು ಯಾವತ್ತೂ ಟೋಲ್ ನೀಡುವುದಿಲ್ಲ ಎಂಬುದಾಗಿ ಹೇಳ್ತಿಲ್ಲ. ಕಾಮಗಾರಿ ಪೂರ್ಣಗೊಳಿಸಿದ ಬಳಿಕ ಸುಂಕ ವಸೂಲಿ ನಡೆಸಿ, ಅದು ಬಿಟ್ಟು ಅದೆಷ್ಟೋ ವರ್ಷಗಳ ಹಿಂದೆ ಮುಗಿಯಬೇಕಿದ್ದ ಚತುಷ್ಪಥ ಕಾಮಗಾರಿಗೆ ಅಂತಿಮ ಸ್ಪರ್ಶ ದೊರಕಿಲ್ಲ. ಪಡುಬಿದ್ರೆ ಎರ್ಮಾಳು ಪ್ರದೇಶದ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ. ಪಡುಬಿದ್ರೆ ಪೇಟೆ ಪ್ರದೇಶದ ಸರ್ವಿಸ್ ರಸ್ತೆಯ ಕಾಮಗಾರಿ ಸ್ಥಗಿತಗೊಂಡು ಸಾರ್ವಜನಿಕರಿಗೆ ಸಹಿತ ವ್ಯಾಪಾರಿಗಳಿಗೆ ಧೂಳು ಸೇವನೆಯ ಭಾಗ್ಯ ಕರುಣಿಸಿದೆ. ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಕಾನೂನು ಬಾಹಿರವಾಗಿ ಟೋಲ್ ನಿರ್ಮಿಸಿ ಜನರಿಂದ ಸುಂಕ ವಸೂಲಿ ನಡೆಸುತ್ತಿದ್ದಂತೆ ಜನರೇ ಜನಪ್ರತಿನಿಧಿಗಳ ಬೆಂಬಲದೊಂದಿಗೆ ಟೋಲ್ ಗೇಟ್ ಧ್ವಂಸಗೊಳಿಸಿದ್ದು ನಮ್ಮ ಕಣ್ಣ ಮುಂದಿದೆ. ಒಂದು ಕಡೆ ಈ ಭಾಗದ ಜನರಾದ ನಮಗೆ ಬುದ್ಧಿವಂತರೆಂಬ ಹಣೆಪಟ್ಟೆ, ಮತ್ತೊಂದು ಕಡೆ ಜನರ ಹಿತ ಕಾಪಾಡಲಾದ ಜನಪ್ರತಿನಿಧಿಗಳು. ಈ ಎಲ್ಲದರ ಪ್ರಯೋಜನವನ್ನ ಎಲ್ಲಿಂದಲೋ ಬಂದ ಕಂಪನಿಗಳು ನಮ್ಮ ರಕ್ತ ಹೀರುವ ಮೂಲಕ ದುರುಪಯೋಗ ಪಡಿಸುತ್ತಿದೆ ಎಂದು ಹೇಳಿದ್ರು. ನಾವೆಲ್ಲೂ ಕೂಡ ಹೇಳ್ತಾ ಇಲ್ಲ ನಾವು ಸುಂಕ ಕೊಡುವುದಿಲ್ಲ ಅಂತ ಹೇಳಿ. ನಾವು ಸುಂಕ ಕೊಡ್ತೇವೆ, ಯಾಕಂತ ಹೇಳಿದ್ರೆ ಸರ್ವಿಸ್ ರಸ್ತೆಗಳು ಬಾಕಿ ಇದೆ. ಅದೇ ರೀತಿ ಸರಿಯಾಗಿರ್ತಕ್ಕಂತಹ ಎಲ್ಲೂ ಕೂಡ ರಸ್ತೆಗಳಾಗಿಲ್ಲ. ಅದೇ ರೀತಿ ಎಲ್ಲೂ ಕೂಡ ಬಸ್ ಸ್ಟ್ಯಾಂಡ್ಗಳ ವ್ಯವಸ್ಥೆ ಆಗಲಿಲ್ಲ. ಬಹುಶಃ ಪಡುಬಿದ್ರಿ ಭಾಗದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈಗಾಗಲೇ ಕಾರ್ಕಳಕ್ಕೆ ಹೋಗುವಂತ ತಿರುವಿನಲ್ಲಿ ಅರೆಮರೆಯಾಗಿದೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಪಾದಾಚಾರಿಗಳು ಈ ಕಡೆಯಿಂದ ಆ ಕಡೆ ದಾಟ್ಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಯಾಕಂದ್ರೆ ನಿಯಮ ಪ್ರಕಾರ ಟ್ರಾಫಿಕ್ ಜಾಮ್ ಕೂಡ ಆಗ್ತದೆ. ಇದಕ್ಕೆಲ್ಲ ಕೂಡ ಈ ಸಂದರ್ಭ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖರಾದ ಅನ್ಸಾರ್ ಅಹ್ಮದ್, ಆಸಿಫ್, ಆಪತ್ ಬಾಂಧವ, ಹಸನ್ ಕಂಚಿನಡ್ಕ, ಬುಡಾನ್ ಸಾಹೇಬ್ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.